ವೇದಿಕೆಯ ಕಾರ್ಯಕ್ರಮ ಇವತ್ತು ಆರಂಭ ಆಗ್ತದೆ. ಇವತ್ತಿನಿಂದ ಈಗ ಕುಣಿತ ಭಜನೆ, ನಾಟಕ, ನಾಳೆ ಮಧ್ಯಾಹ್ನ ಹರಿಕತೆ, ಸಂಜೆ ನೃತ್ಯ ವೈವಿಧ್ಯದವರೆಗೆ ಹೋಗುವಂತ ಈ ಒಂದು ಸಾಂಸ್ಕೃತಿಕ ಅದ್ದೂರಿಯ ವೇದಿಕೆ ಜೊತೆಗೆ 23ನೇ ತಾರೀಕು ವಿದ್ಯುಕ್ತವಾಗಿರ್ತಕ್ಕಂಥ ಸಭಾಕಲಾಪ ಆಗುವಂತ ವೇದಿಕೆ ಜೊತೆಗೆ 3 ಮಂದಿ ಕಲಾವಿದರಿಗೆ ಬಹಳ ಉತ್ತಮ ಸಾಧಕರಿಗೆ ಸನ್ಮಾನ ಮಾಡುವಂತ ವೇದಿಕೆ. ಆದ್ದರಿಂದ ಇವತ್ತು ಪ್ರಪ್ರಥಮವಾಗಿ ವೇದಿಕೆಯನ್ನು ಹತ್ತಿದ್ದೇವೆ ನಾವು. ಅದೇ ರೀತಿ
ಬೆಳಿಗ್ಗೆ ನಮ್ಮ ಈ ಒಂದು ಉತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾನಾ ಕಡೆಗಳಿಂದ ನಮ್ಮ ಹಿತೈಷಿಗಳಾಗಿಕೊಂಡು ದಂಪತಿಗಳಾಗಿ ಬಂದು ಧಾರ್ಮಿಕ ಪ್ರಕ್ರಿಯೆಯನ್ನು ಜ್ಯೋತಿ ಪ್ರಜ್ವಲಿಸುವುದರ ಮೂಲಕವಾಗಿ ಒಳಗಡೆ ಅವರು ಅದನ್ನು ಚಾಲನೆ ಕೊಟ್ಟಿದ್ದಾರೆ. ಹಾಗೆ ನಾಳೆ ಕೂಡ ಅದೇ ರೀತಿಯ ಹಿತೈಷಿಗಳು ಬಂದು ಬೆಳಿಗ್ಗೆ ಧಾರ್ಮಿಕ ಪ್ರಕ್ರಿಯೆಗಳಿಗೆ ನಮಗೆ ದೀಪ ಪ್ರಜ್ವಲಿಸಿ ಚಾಲನೆ ಕೊಡ್ತಾರೆ. ನಾಡಿದ್ದು ಕೂಡ ಕೊಡ್ತಾರೆ. ಇದೇ ರೀತಿ ಅದು ಒಳಗೆ ನಡೆಯುವಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗಿದ್ರೆ ಸಾಂಸ್ಕೃತಿಕವಾದಂಥ ಈ ವೇದಿಕೆಗೂ ಕೂಡ ಒಂದು ಬಹಳ ಉತ್ತಮವಾದಂಥ ಗೌರವವಿದೆ. ಅದೇ ರೀತಿ ನಮ್ಮ ಸಮಿತಿ ಇದೀಗ ಅದನ್ನು ಜ್ಯೋತಿ ಪ್ರಜ್ವಲಿಸುವುದರ ಮೂಲಕವಾಗಿ ಈಗ ಭಜನಾ ಕುಣಿತದವರಿಗೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಈಗ ಮೊದಲಿಗೆ ಈ ಜ್ಯೋತಿ ನಮ್ಮ ಹರೀಶ್ ಕೊಲ್ಲಿ ಅವರು ವೇದಿಕೆಗೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ನಾವು ವಿಶೇಷ ಹೊರಗಿನ ಅತಿಥಿಗಳು ಯಾರೂ ಇಲ್ಲ. ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಪ್ರಕಾಶ್ ಹೆಚ್ ಅವರಿದ್ದಾರೆ. ಹಾಗೆ ಪ್ರಧಾನ ಕಾರ್ಯದರ್ಶಿ ಅವರು ನಮ್ಮ ರಾಜೇಶ್ KS ಅವರಿದ್ದಾರೆ. ಆಮೇಲೆ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಸೀತಾರಾಮ್ ಬಂಗೇರಿದ್ದಾರೆ ಮತ್ತು ಶೇಖರ್ ಕುಜ್ಮಗೆದ್ದ ಇವರು ಕೂಡ ಇದ್ದಾರೆ ಒಟ್ಟಿಗೆ. ಹಾಗೆ ಈಗ ಉದ್ಘಾಟನೆಯನ್ನು ಜ್ಯೋತಿ ಪ್ರಜ್ವಲಿಸಿ ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಅಂತೇಳಿ ಹೇಳ್ತಾರೆ. ಅಜ್ಞಾನದ ಅಂಧಕಾರದಿಂದ ಪ್ರಜ್ಞಾನದ ಈ ಒಂದು ವಿಶೇಷ ಬೆಳಕಿನೆಡೆಗೆ ಬರುವಂಥ ಒಂದು ಸಾಂಸ್ಕೃತಿಕ ಪದ್ಧತಿ ನಮ್ಮ ಹಿಂದಿನಿಂದಲೂ ಕೂಡ ಬಂದಿದೆ. ಸಾಕಷ್ಟು ಬೆಳಕುಗಳು ಇಲ್ಲಿದ್ದರೂ ಕೂಡ ಈ ಬೆಳಕು ಯಾಕೆ ಎಂಬ ಪ್ರಶ್ನೆ ಬರ್ಬೋದು ನಿಮಗೆ. ಆದರೆ ಇದು ವಿಶೇಷವಾದ ಸಂದೇಶವನ್ನು ಕೊಡ್ತದೆ ಏನಂತ ಹೇಳಿದ್ರೆ ನಮ್ಮ ಶಾರದಾ ಮಾತೆ ಜ್ಞಾನದೇವಿಯಂತೆ. ಅದೇ ರೀತಿಯಲ್ಲಿ ಎಲ್ಲರ ಮನದಲ್ಲಿ ಜ್ಞಾನ ದೇವಿಯಾಗಿ ಅವಳು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆ ಕೂಡ ಈ ಒಂದು ಜ್ಯೋತಿ ಪ್ರಜ್ವಲನೆಯಲ್ಲಿ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಗೌರವಾಧ್ಯಕ್ಷರು, ಟ್ರಸ್ಟ್ ಅಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸೇರಿದಂಥ ನಮ್ಮ ಕಲಾಭಿಮಾನಿಗಳಿಗೆ, ಟ್ರಸ್ಟ್ ಮತ್ತು ಸಮಿತಿಯ ಎಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂಥ ವಂದನೆ ಹಾಗೂ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಇದೀಗ ನಮ್ಮ ಪ್ರಪ್ರಥಮದ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಒಳಗಡೆ ಎಲ್ಲ ಭಜನಾ ತಂಡಗಳಿಂದ ಕುಳಿತು ಬಹಳ ಭಕ್ತಿ ಪ್ರಧಾನವಾದಂಥ ಭಜನೆಯಲ್ಲಿ ಶ್ರೀದೇವಿಯ ಆರಾಧನೆ ಒಂದು ಕಡೆಯಲ್ಲಿ ನಡೆದರೆ, ಇಲ್ಲಿ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕೆಲವು ಕಾರ್ಯಕ್ರಮಗಳಿರುವುದರಿಂದ ಮೊತ್ತ ಮೊದಲಿಗೆ ಮಕ್ಕಳಿಂದ ಒಂದು ಭಜನಾ ಕುಣಿತ ಇದೆ. ಇದು ನಮ್ಮ ಪರಿಸರದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಈ ಒಂದು ಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅವರ ಒಂದು ಅಸೋಸಿಯೇಷನ್, ಅವರ ಸಂಘ ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. 4-5 ವರ್ಷಗಳಿಂದ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರ ಮೂಲಕವಾಗಿ ಸಂಸ್ಕೃತಿ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಎಲ್ಲ ವಿದ್ಯಾರ್ಥಿಗಳು, ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳ ಹಾಗೂ ದೇವರ ಶ್ಲೋಕ ಹಾಗೂ ದೈವ ಆರಾಧನೆಯ ಪಾಡ್ದನ ಇತ್ಯಾದಿಗಳನ್ನು ಕೂಡ ಅಭ್ಯಾಸ ಅಧ್ಯಯನವನ್ನು ಮಾಡುವುದರ ಮೂಲಕವಾಗಿ ಒಂದು ರೀತಿಯ ಸಂಸ್ಕೃತ ಪ್ರೀತಿಯನ್ನು ಬೆಳೆಸಿಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರ ಜೊತೆಗೆ ಭಜನೆ, ಕುಳಿತು ಭಜನೆ, ಕುಣಿತ ಭಜನೆ ಅಂತಕ್ಕಂಥ 2 ರೀತಿಯ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಸಾಧಾರಣ ಅವರಲ್ಲಿ ಒಂದು 200-300 ಮಕ್ಕಳು ಇದ್ದರೂ ಕೂಡ ಈ ವೇದಿಕೆಗೆ ಅನುಗುಣವಾಗಿ ಇವತ್ತೇನೋ ಸ್ವಲ್ಪ ಮಂದಿ ಕರ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಎಲ್ಲ ಸೇರಿಕೊಂಡು ಇವತ್ತು ಮಾಡುವಂಥ ಒಂದು ಕುಣಿತ ಭಜನೆ ನಮ್ಮ ವೇದಿಕೆಗೆ ಸರಿಯಾದಷ್ಟು ಮಂದಿಯನ್ನು ಕರ್ಕೊಂಡು ಬಂದಿದ್ದಾರೆ. ಆ ಸಂಸ್ಕೃತ ಶಿಕ್ಷಣದ ಅಥವಾ ಭಜನಾ ಮಂಡಳಿಯ ಒಂದು ವಿಶೇಷ ತರಬೇತಿಗೆ ಕಾರಣೀಭೂತರಾಗಿರ್ತಕ್ಕಂಥ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಇದರ ಸಂಚಾಲಕರಾಗಿರ್ತಕ್ಕಂಥ ಶ್ರೀಯುತ ಜಗಜೀವನ್ ಕೊಲ್ಲಿ ಅವರು ನಮ್ಮ ಸಮಿತಿಯಲ್ಲಿ ಇದ್ದಾರೆ. ಇಡೀ ತಂಡದ ಪರವಾಗಿ ನಮ್ಮ ಸ್ವಾಗತವನ್ನು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮ ಬನ್ನಿ, ಸಮಿತಿಯ ವತಿಯಿಂದ ಸ್ವಾಗತ.
ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡಿ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ನೇತ 42ನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಡರಲಾದ ಉದ್ದೀಪನ ಮಲ್ತು ಕೊರ್ನಂಚಿನ ಎಂಕಲ ಶಾರದಾ ಸೇವಾ ಟ್ರಸ್ಟ್ ಬೊಕ ಶಾರದಾ ಮಹೋತ್ಸವದ ವೇದಿಕೆ ಇಡಿತಿನ ಮಾತಾ ಪದಾಧಿಕಾರಿಗಳಿಗೆ ಎಂಕಲ ಸಾರ್ವಜನಿಕ ಶ್ರೀ ಶಾರದಾ ಉತ್ಸವ ಸಮಿತಿ ಪರವಾದ ಉಡಲ್ ದಿಂಜಿನ ಸೊಲ್ಮೆಲೆಯನ್ನು ಸಂದ ಒಂದಲ್ಲ. गजाननं भूतगणाधिसेवितं कपिस्तजम्बूफलसारभक्षितं उमासुतं शोकविनाशकारणं नमामि विघ्नेश्वरं पादपङ्कजम्. गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः. वक्रतुण्डा सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते. सिंहारूढा त्रिनेत्रा करतल विलसत् शङ्खचक्रा रिपुमलतनकरिं सर्वलोकैकवन्द्या वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरो. कृष्णाय वासुदेवाय देवकी नन्दनाय च नन्दगोपालकुमाराय गोविन्दाय नमो नमः. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. रुद्रञ्जयाय रुद्राय नीलकण्ठाय शम्भवे अमृतेशाय सर्वाय महादेवाय ते नमः. ॐ नमः सूर्याय चन्द्राय मङ्गलार्बुदाय च गुरुशुक्रशनिर्बध्य राहवे केतवे नमः. नित्यानुश्लोक करवंदने कराग्रे मुसते लक्ष्मी करमध्ये सरस्वती करमूले स्थिते
ವಂದನೆ. ಸಮುದ್ರವಸನೆ ದೇವಿ ಪರ್ವತಸ್ಥಾನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಸಮಸ್ವನೆ. ಜಲವಂದನೆ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ದೀಪವಂದನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಭೋಜನ ಮಂತ್ರ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ವಿಶ್ರಾಂದೇವಿ ಚ ಪಾರ್ವತಿ. ಸರಸ್ವತಿ ಮಂತ್ರ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ತೀರ್ಥ ಸ್ವೀಕಾರ ಮಂತ್ರ. ಅಕಾಲ ಮೃತ್ಯುಹರಣಂ ಮಹಾವ್ಯಾಧಿ ನಿವಾರಣಂ ಸಕಲ ದುರಿತೋಪಶಮನಂ ವಿಷ್ಣುಪಾದೋದಕಂ ಪಾನಂ. ಶಯನ ಮಂತ್ರ. ರಾಮಂ ಕಂದಂ ಹನುಮಂತಂ ವೈನತೇಯಂ ವೈಕೋದರಂ ಶಯನೆ ಸ್ಮರೆ ನಿತ್ಯಂ ದುಸ್ವಪ್ನಂ ತಸ್ಮದಸ್ಯತೆ. ಮಲಗಿ ಪರಮಾದರದಿ ಪಾಡಲು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಿಂತರೆ ನಲಿವ ನಲಿದರೆ ಒಲಿವೆನ ನಿಮಗೆಂದು. ಆ ಅಮ್ಮ ಇರನಾಚೋ ಕುಲೆಂಗುಲು ಭಜನೆ ಮಲ್ಪುವಯೇ. ಅಮ್ಮ ಇರನಾಚೋ ಕುಲೆಂಗುಲು ಭಜನೆ ಮಲ್ಪುವಯೇ. ಅಮ್ಮ ಇರನಾಚೋ ಕುಲೆಂಗುಲು ಭಜನೆ ಮಲ್ಪುವಯೇ. ತಾಲಮೇಲ ಪಾಡೊಂದು ಭಕ್ತಿ ಭಾವದಿ ಒಂದು ಇರನೆ ಸುಗಿಪುವಯೇ. ತಾಲಮೇಲ ಪಾಡೊಂದು ಭಕ್ತಿ ಭಾವದಿ ಒಂದು ಇರನೆ ಸುಗಿಪುವಯೇ. ತಾಲಮೇಲ ಪಾಡೊಂದು ಭಕ್ತಿ ಭಾವದಿ ಒಂದು ಇರನೆ ಸುಗಿಪುವಯೇ. ತಾಲಮೇಲ ಪಾಡೊಂದು ಭಕ್ತಿ ಭಾವದಿ ಒಂದು ಇರನೆ ಸುಗಿಪುವಯೇ.
ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಹರಕದ ನವರತ್ನ ವಜ್ರ ಹರಳು ಗೆದ್ದಿಸಿದ ಜುಮನಿ 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 ಕಿರಣ ಮುಗುಟ ಧರಿಸಿದ ಶಿರದಲ್ಲಿ ಕಿರಣ ಮುಗುಟ ಧರಿಸಿದ ಶಿರದಲ್ಲಿ ಸರಿ 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 ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಹಿಂದಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ 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 ಇಂದು ವಿಜಯ ವಿಠಲರಾಯನು ನಿಂದು ವಿಜಯ ವಿಠಲರಾಯನು ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡ್ಯನೇ ಡಿಡಿ ಆಡ್ಯನೇ ರಂಗ ಡಿಡಿ ಆಡಪೋಗುವ ಶಾರದಮ್ಮ ಹೋಗುವ ಶಾರದಮ್ಮ ಕುಡಿಯಮುನ ಹೋಗುವ ಶಾರದಮ್ಮ ಕುಡಿಯಮುನ ಕುಡಿಯಮುನ ಮಲ್ಲಿಗೆಯ ವನದಾಗೆ ಮಲ್ಲರ ವನದಾಗೆ ಮಲ್ಲರು ನಾವೆಲ್ಲ ಮಲ್ಲಿಗೆಯ ವನದಾಗೆ ಮಲ್ಲರು ನಾವೆಲ್ಲ ಮಲ್ಲಿಗೆಯ ಚಂದ ಕಟ್ಟಿ ಮಲ್ಲಿಗೆಯ ಚಂದ ಕಟ್ಟಿ ಆಡ ಹೋಗಟ್ಟಿ ಆಡ ಹೋಗುವ ಮಲ್ಲಿಗೆಯ ಚಂದ ಕಟ್ಟಿ ಆಡ ಹೋಗುವ ಮಲ್ಲಿಗೆಯ ಚಂದ ಕಟ್ಟಿ ಆಡ ಹೋಗುವ ತೀರದಲ್ಲಿ ಆಡ ಹೋಗುವ ತೀರದಲ್ಲಿ ಜಾಜಿಯ ವನದಲ್ಲಿ ಜಾನರು ನಾವೆಲ್ಲ ಜಾಜಿಯ ವನದಲ್ಲಿ ಜಾನರು ನಾವೆಲ್ಲ ಜಾಜಿಯ ಚಂದ ಕಟ್ಟಿ ಆಡ ಹೋಗುವ 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 ಶಾರದಮ್ಮ ನಲವತ್ತೆರಡನೇ ವರ್ಷದ
ಶಾರದೋತ್ಸವ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಇವತ್ತು ನಾಡಿನೆಲ್ಲೆಡೆ ಆರಾಧನೆ ಆಗ್ತಾ ಇದೆ. ನವರಾತ್ರಿಯ ಈ ಸಂದರ್ಭದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು, ಸನಾತನವಾಗಿರತಕ್ಕಂತಹ ಧರ್ಮ ಪರಂಪರೆಯನ್ನು ಉಳಿಸ್ತಾ ಧಾರ್ಮಿಕ ಪ್ರಕ್ರಿಯೆಗಳಿಗೆ ಇನ್ನಷ್ಟು ವೇಗವನ್ನು ಮತ್ತು ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಆಶಯದಡಿಯಲ್ಲಿ ಸುಮಾರು 42 ವರ್ಷಗಳಿಂದ ಈ ಭಾಗದಲ್ಲಿ ಶಾರದೋತ್ಸವವನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಹಿಂದೂ ಬಂಧುಗಳು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನವರಾತ್ರಿಯ ಸಂದರ್ಭದಲ್ಲಿ ನಾವೆಲ್ಲ ಆಶಿಸುವಂಥದ್ದಿಷ್ಟೇ, ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ಮತ್ತು ಸಂಸ್ಕೃತಿಯನ್ನು ಉಳಿಸ್ತಕ್ಕಂತಹ ಪ್ರಾಮಾಣಿಕ ಸಂಕಲ್ಪವನ್ನು ಈ ಶಾರದೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಮಾಡೋಣ. ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ಎಲ್ಲ ಸವಾಲುಗಳಿಗೆ ಈ ಸಮಾಜ ಸಂಘಟಿತವಾಗಿದ್ದೇವೆ ಅಂತಕ್ಕಂಥ ಸಂದೇಶ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಸಂದೇಶ ರವಾನೆ ಆಗಲಿ ಅಂತಕ್ಕಂಥ ಆಶಯದ ಜೊತೆಗೆ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. महिषमर्दिनी अहितभञ्जनी सुजनरञ्जनी पालय मां महिषमर्दिनी अहितभञ्जनी सुजनरञ्जनी पालय मां महिषमर्दिनी अहितभञ्जनी सुजनरञ्जनी पालय मां महिषमर्दिनी अहितभञ्जनी सुजनरञ्जनी पालय मां। जय
ಎನ್ಮರ ಗಂಟೆಗೆ ಸರಿಯಾದ ಶ್ರೀ ಶಾರದಾ ಮಾತೆಗೆ ರಾತ್ರಿದ ಮಹಾಪೂಜೆ ನಡಪೆರಂಡು ಮಹಾಪೂಜೆ ಆಯ್ನೆದ ಬಕ್ಕ 9 ಗಂಟೆಗೆ ಸರಿಯಾದ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೇಶ್ವರ ಮುಗುಲು ಗುಬ್ಬುತೋಜವನ ಕಲ್ಜಿಗದ ಮೈಕಾರೆ ಪಂಜುರ್ಲಿ ತುಳು ಭಕ್ತಿ ಪ್ರಧಾನ ಸಾಮಾಜಿಕ ನಾಟಕ ಸ್ಮರಣಿಕೆ ಸ್ವೀಕಾರ ಮಂತಿನ ಯತೀಶ್ ಪೂಜಾರಿ ತಂಡಕ್ಕೆ ನಮ್ಮ ತುಮಿನಾಡವರು ನಿರ್ದೇಶನಕ್ಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತಿನ ಎಲ್ಲ ಕೃಷ್ಣಜಿ ಮಂಜೇಶ್ವರ ಅವರು ಬರಬೇಕಂತೆ ಇಡೀ ಟೀಮ್ ಲೀಡರ್ ಆಗಿ ಎಲ್ಲ ಪ್ರತಿಭಾವಂತ ನಟರು ಈಗ ಮೇಕಪ್ ಮಾಡ್ತಾ ಇದ್ದಾರೆ. ಮಹಾಪೂಜೆಯ ಬಳಿಕ ಕೂಡಲೇ ನಾಟಕ ಆಗ್ತದೆ. ಅವರಿಗೆ ಇಡೀ ತಂಡದ ಪರವಾಗಿ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೇವೆ. ಮೋಹನ್ ಶೆಟ್ಟರು ಹಾಗೆ ಉಮೇಶ್ ಕುಲಾಲ್ ಮತ್ತೆ